ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಿದ್ದೇನೆ. ಸದ್ಯಕ್ಕೆ ಆಫೀಸಿಗೆ ಬಂದಿದ್ದೇನೆ. ಇವತ್ತು ಟಿಫಿನ್ ತರಲಿಕ್ಕೆ ಏನೂ ಇರಲಿಲ್ಲ. ಸೊ ಹಾಗಾಗಿ ನಾನು ಚಟ್ನಿ ಮಾಡಿದ್ದೆ, ಡ್ರೈ ಚಟ್ನಿ. ಇದು ಮಾಡಿದ್ರುಂಟಲ್ವ, ಒಂದು ವಾರ ತನಕ ಏನೂ ಆಗೋದಿಲ್ಲ. ಅಷ್ಟು ಈಗ ನಾವು ಪದಾರ್ಥ ಎಲ್ಲ ಮಾಡಿದರೆ ದಿವಸಕ್ಕೆ ಹಾಳಾಗೋದು ಆ ಥರ ಎಲ್ಲ ಇರ್ತದಲ್ಲ. ಇದು ಒಂದು ವಾರ ತನಕ ಏನೂ ಆಗೋದಿಲ್ಲ, ಬಳಸ್ಕೊಳ್ಬೋದು. ಬಿಸಿ ಮಾಡಬೇಕು ಅಂತ ಕೂಡ ಇಲ್ಲ. ಸೊ ಹಾಗಾಗಿ ಅದನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳ್ತಾರೆ. ಸೊ ಅದಕ್ಕೂ ಮುನ್ನ ಯಾರನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಈ ರೆಸಿಪಿಗೆ ಒಂದಿಷ್ಟು ಮೆಣಸಿನಕಾಯಿ, ಇದರಲ್ಲಿ ಒಂದು 10 ಮೆಣಸಿನಕಾಯಿ ಇರ್ಬೋದು, ಮತ್ತೆ ಉಪ್ಪು, ಅರಶಿನ, ಹುಳಿ, ಮತ್ತೆ ಕೊತ್ತಂಬರಿ, ಜೀರಿಗೆ, ಮೆಂತೆ ಇದರ ಪೌಡರ್ ತಗೊಂಡಿದ್ದೇನೆ, ಮತ್ತೆ 4 ಎಸಳು ಬೆಳ್ಳುಳ್ಳಿ. ಸೊ ಇಷ್ಟನ್ನ ಮಿಕ್ಸಿಯಲ್ಲಿ ಹಾಕಿ ಸೊ ಅದನ್ನ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಗ್ರೈಂಡ್ ಆದ ನಂತರ ನಾವು ಏನಾಗ ತೆಂಗಿನಕಾಯಿ ತುರಿದಿಟ್ಟಿದ್ದೇವೆ ನೋಡಿ, ಸೊ ಅದನ್ನ ಇದಕ್ಕೆ ಹಾಕಿ ವಾಪಸ್ ಗ್ರೈಂಡ್ ಮಾಡಬೇಕಾಗತ್ತೆ. ತೆಂಗಿನಕಾಯಿ ಚೂಸ್ ಮಾಡುವಾಗ ನೋಡ್ಕೊಳ್ಳಿ, ಅದರಲ್ಲಿ ನೀರಿಲ್ಲದ ತೆಂಗಿನಕಾಯಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ವಾರಕ್ಕಿಂತ ಜಾಸ್ತಿ ಬರುತ್ತೆ ಒಂದು ಚಟ್ನಿ. ಸೊ ಹಾಗಾಗಿ ಸಾಧಾರಣ ಒಂದು 5 ರಿಂದ 10 ನಿಮಿಷ ಹೀಗೆ ಈ ಕಲರ್ಗೆ ಬರೋ ತನಕ ಚೆನ್ನಾಗಿ ಹುರಿಬೇಕು. ಪ್ಲಾಸ್ಟಿಕ್ ಬಾಟಲ್ನ ಬದಲಾಗಿ ಇದರಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ
ಇದನ್ನು ನಾನು ಈ ಒಂದು ಬಾಕ್ಸ್ನೊಳಗೆ ಹಾಕ್ಕೊಂಡು 1 ವಾರ ತನಕ ಇದನ್ನು ಯೂಸ್ ಮಾಡ್ಬೋದು. ಇಷ್ಟನ್ನು 1 ವಾರ ಅಲ್ಲ, ಜಾಸ್ತಿನೇ ಯೂಸ್ ಮಾಡ್ಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಹೇಳೋದಕ್ಕೆ ಇದೆ, ಸೊ ಲಾಸ್ಟ್ ತನಕ ವಿಡಿಯೋ ನೋಡಿ. ಈ ಥರ ಮಾಡೋದ್ರಿಂದ ಇನ್ನೂ ಜಾಸ್ತಿ ದಿನ ಇದನ್ನು ಹಾಗೆ ಇಡ್ಬೋದು. ಹಾಗಾಗಿ ಲಾಸ್ಟ್ವರೆಗೆ ವಿಡಿಯೋ ನೋಡಿ. ಎಸ್, ನೋಡಿದ್ರಲ್ವಾ ಯಾವ ರೀತಿಯಲ್ಲಿ ಡ್ರೈ ಚಟ್ನಿ ಮಾಡ್ಬೋದು ಅಂತ ಹೇಳಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಮತ್ತೇನು ಗೊತ್ತಾ, ಇವಾಗ ಹಾಸ್ಟೆಲಲ್ಲಿ ಇರ್ತಾರೆ ಕೆಲವರು ಪಿ ಜಿಯಲ್ಲಿ ಇರ್ತಾರೆ. ಸೊ ಆಗೆಲ್ಲ ನಮಗೆ ಈ ಪದಾರ್ಥ ಎಲ್ಲ ಮಾಡಲಿಕ್ಕೆ ಅಷ್ಟು ಪುರ್ಸೋದು ಕೂಡ ಇರೋದಿಲ್ಲಲ್ಲ, ಕೆಲಸಕ್ಕೆ ಹೋಗೋರಿಗೆಲ್ಲ. ಸೊ ಹಾಗಿರುವಾಗ ನಮಗೆ ಈ ಥರ ಮನೇಲಿ ಮಾಡಿಕೊಂಡು ಹೋದರೆ, ಅದನ್ನೊಂದು ಬಾಟಲಲ್ಲಿ ಹಾಕಿಕೊಂಡು ಹೋದರೆ 1 ವಾರ ತನಕ ಏನಾಗೋದಿಲ್ಲ. ಆಲ್ಮೋಸ್ಟ್ 2 ವಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದಕ್ಕೆ ಒಂದು ಚೂರು ನೀರಿನ ಪಸೆ ಸೇರಿಸೋದಿಲ್ಲ. ಹಾಗಾಗಿ ಮತ್ತು ಈರುಳ್ಳಿ ಎಲ್ಲ ಹಾಕಿದರೆ ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈರುಳ್ಳಿ ಹಾಕಬೇಡಿ. ಒಣಗಿದ ಮೀನು ಕೂಡ ಹಾಕದೆ ಈ ಥರ ತಗೊಂಡು ಹೋದರೆ ನಿಮಗೆ ತುಂಬ ದಿನಕ್ಕೆ ಬರುತ್ತೆ. ಸೊ ಊಟಕ್ಕೆ ಏನು ಪದಾರ್ಥ ಇಲ್ಲ ಅಂತ ಹೇಳಿದರೆ ಗಂಜಿಗೆ ಇದನ್ನು ಹಾಕಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನ್ಯಾಚುರಲ್ ಕೂಡ ಅಲ್ವಾ. ಆದಷ್ಟು ಇದಕ್ಕೆ ಏನು ಗೊತ್ತಾ, ಈ ನೀರಿಲ್ಲದ ಕೊಬ್ಬರಿ ಇರ್ತದಲ್ವಾ, ತೆಂಗಿನಕಾಯಿ ಕೊಬ್ಬರಿ, ಸೊ ಅದನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ದಿನ ಬರುತ್ತೆ. ನಾವೊಂದು ವೇಳೆ ನೀರಿದ್ದಂತಹ ತೆಂಗಿನಕಾಯಿಯನ್ನು ಯೂಸ್ ಮಾಡಿದರೆ 1 ವಾರ ತನಕ ಬರ್ಬೋದು ಅಷ್ಟೇ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ನನಗೆ ಯಾವ ರೀತಿಯಲ್ಲಿ ಬಂತು ರಿಸಲ್ಟ್ ಅಂತ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.